ದೀಪಾವಳಿಗೆ ರೆಡ್ ಎಫ್ಎಂ ಮತ್ತು ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ಎಚ್ಡಿಎಫ್ಸಿ ಬ್ಯಾಂಕ್ ಇಗ್ನೈಟಿಂಗ್ ಸ್ಮೈಲ್ ಅನ್ನುವ ವಿನೂತನವಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದೆ. ಕೊರೋನಾ ಅನ್ನುವ ಕತ್ತಲು ಕರಗಿ ಭರವಸೆಯ ಬೆಳಕು ಎಲ್ಲೆಡೆ ಮೂಡಲಿ ಅನ್ನುವ ಹಂಬಲದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ. ಮಂಗಳೂರು ನಗರದ ಗಣ್ಯ ವ್ಯಕ್ತಿಗಳು, ನಟ ನಟಿಯರಿಂದ ದೀಪಾವಳಿಯ ಸಂದೇಶಗಳನ್ನು, ಈ ಸಂಕಷ್ಟದ ಸಂದರ್ಭವನ್ನ ಎದುರಿಸಿ ಜನತೆಗೆ ಸ್ಫೂರ್ತಿ ತುಂಬುವ ಮಾತುಗಳನ್ನು ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಪ್ರಸಾರ ಮಾಡಲಾಗ್ತಾ ಇದೆ. ಹಬ್ಬದ ವಿಶೇಷವಾಗಿ ಎಚ್ಡಿಎಫ್ಸಿ ಬ್ಯಾಂಕ್ ಫೆಸ್ಟಿವ್ ಟ್ರೀಟ್ ಅನ್ನುವ ಆಫರ್ ಮೂಲಕ ತನ್ನ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ನೀಡಲಾಗ್ತಾ ಇದೆ. ಗ್ರಾಹಕರು ತಮ್ಮ ಹತ್ತಿರದ ಎಚ್ಡಿಎಫ್ಸಿ ಬ್ಯಾಂಕ್ನ ಮೂಲಕ ಈ ಪ್ರಯೋಜನವನ್ನ ಪಡೆಯಬಹುದು. ಈ ಅಭಿಯಾನದಲ್ಲಿ ರೆಡ್ ಎಫ್ಎಂನ ಆರ್ಜೆಗಳು ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ನ ಅಧಿಕಾರಿಗಳು ಪಾಲ್ಗೊಂಡಿದ್ರು.